ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವೆಲ್ ಕೊಡುದು ಗಂಗಾಮೂಲ ಹಿಲ್ ಸ್ಟೇಷನ್ ಗೆ ಟ್ರಾವೆಲ್ ಕೊಡುದು. ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುದು ಬನ್ನಿ. ಇದರ ಬಗ್ಗೆ ನನಗೆ ತುಂಬಾ ಗೊತ್ತಿಲ್ಲ, ಗೊತ್ತಿರೋ ನಿಮಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರ್ತೇನೆ ಬನ್ನಿ. ಇವತ್ತು ನಾವು ದೂರ ಹೋಗುದು ಗಂಗಾಮೂಲ ಹಿಲ್ ಸ್ಟೇಷನ್ ಗೆ ಟ್ರಾವೆಲ್ ಕೊಡುದು. ಇದು ಎಲ್ಲಿರುವುದು ಅಂತ ನಿಮ್ಗೆ ಹೇಳ್ತೇನೆ ಬನ್ನಿ. ಇವತ್ತು ನಾವು ಒಳಗೆ ವಿಡಿಯೋ ತೆಗೆದು, ಹೊರಗೆ ಬೇಡ, ಒಳ್ಳೆ ರೀತಿಯಲ್ಲಿ ಸೌಂಡ್ ಉಂಟು, ಮಿಷಿನ್ ಸೌಂಡ್ ಎಲ್ಲ ಉಂಟು, ಅದಕ್ಕೆ ನಾನು ಒಳಗೆ ವಿಡಿಯೋ ತೆಗೆಯುವುದು. ಇವತ್ತು ನಾವು ದೂರ ಹೋಗುದು ಗಂಗಾಮೂಲ ಹಿಲ್ ಸ್ಟೇಷನ್ ಗೆ ಬನ್ನಿ. ಗಂಗಾಮೂಲ ಬೆಟ್ಟ ಎಲ್ಲಿ ಇರುವುದು? ಭಾರತದ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವ ಒಂದು ಬೆಟ್ಟ. ಅದು ಒಳ್ಳೆ ವೈಬಿರೋ ಪ್ಲೇಸ್ ಅಂತ ಕಾಣ್ತದೆ. ಇದರ ಬಗ್ಗೆ ತುಂಬಾ ನನಗೆ ಗೊತ್ತಿಲ್ಲ, ಗೊತ್ತಿರುವ ಹಾಗೆ ನಿಮಗೆ ಹೇಳುವುದು. ಇದು ಕರೆಕ್ಟ್ ಲೊಕೇಶನ್ ಅಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಲ್ಲಿ ಇರುವ ಒಂದು ಬೆಟ್ಟ, ಈ ಗಂಗಾಮೂಲ ಬೆಟ್ಟ. ಗಂಗಾಮೂಲ ಬೆಟ್ಟ ಎಷ್ಟು ಎತ್ತರದಲ್ಲಿ ಉಂಟು? 1458 ಮೀಟರ್ ಎತ್ತರದಲ್ಲಿ ಉಂಟು. ಇಲ್ಲಿ ಎಷ್ಟು ಮಳೆ ಬೀಳುತ್ತದೆ? ವಾರ್ಷಿಕಲ್ಲಿ ಎಷ್ಟು ಮಳೆ ಬೀಳುತ್ತದೆ? 575 ಸೆಂಟಿಮೀಟರ್ ಮಳೆ ಬೀಳುತ್ತದೆ. ಈ ಗಂಗಾಮೂಲ ಬೆಟ್ಟದಲ್ಲಿ ಎಷ್ಟು ಜಾತಿಯ ಪಕ್ಷಿಗಳುಂಟು? 107 ಜಾತಿಗಳ ಪಕ್ಷಿಗಳುಂಟು. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಇದರ ತುಂಬಾ ಇನ್ಫಾರ್ಮೇಶನ್ ಸಿಗ್ಲಿಲ್ಲ ನನಗೆ. ಗೊತ್ತಿರುವಾಗ ನಿಮಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವುದು ಬನ್ನಿ. ಗಂಗಾಮೂಲ ಹಿಲ್ ಸ್ಟೇಷನ್ 3 ನದಿಗಳ ಮೂಲವಾಗಿದೆ. ತುಂಗ, ಭದ್ರಾ, ನೇತ್ರಾವತಿ ನದಿಗಳ ಮೂಲವಾಗಿದೆ ಈ ಒಂದು ಪ್ಲೇಸ್. ಒಳ್ಳೆ ವೈಬಿರೋ ಪ್ಲೇಸ್ ಅಂತ ಕಾಣ್ತದೆ. ಇಲ್ಲಿ ಟಿಕೆಟ್ ಪ್ರೈಸ್ ಏನಿಲ್ಲ, ಫ್ರೀ ಆಗಿ ಹೋಗುದು. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇಲ್ಲಿ ಈಗ ಪರ್ಮಿಷನ್ ಉಂಟಂತ ನನಗೆ ಗೊತ್ತಿಲ್ಲ. ಇಲ್ಲಿ ಸ್ಪೆಷಲ್ ಪರ್ಮಿಷನ್ ನೀವು ಕೇಳಬೇಕು, ಇಲ್ಲಿ ಅರಣ್ಯ ಇಲಾಖೆ ಅಂತ ಪರ್ಮಿಷನ್ ಕೇಳಬೇಕು. ಮತ್ತೊಂದು ಹೇಳ್ಬೇಕಾದ್ರೆ ಇಲ್ಲಿ ಕಬ್ಬಿಣದ ಗಣಿಗಾರಿಕೆ ಇತ್ತು, ಅದನ್ನು 2005ರಲ್ಲಿ ಕ್ಲೋಸ್ ಮಾಡಿದ್ರು, ಪರಿಸರಕ್ಕೆ ಹಾನಿಕರ ಆಗ್ತದೆ ಅಂತ. ಇದರ ಇನ್ಫಾರ್ಮೇಶನ್ ತುಂಬಾ ನನಗೆ ಸಿಗ್ಲಿಲ್ಲ ಗೈಸ್. ಗಂಗಾಮೂಲ ಬೆಟ್ಟ ಎಷ್ಟು ಗಂಟೆಗೆ ಬೆಳಿಗ್ಗೆ ಓಪನ್ ಆಗುತ್ತೆ? ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗಿ ಸಂಜೆ 6 ಗಂಟೆವರೆಗೆ ಉಂಟಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ನೀವು ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಕೇಳಬೇಕು. ಇಲ್ಲಿಗೆ ಹೋಗ್ಲಿಕ್ಕೆ ಎಂಟ್ರಿ ಫೀಸ್ ಏನಿಲ್ಲ. ಇದು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಲ್ಲಿ ಇರುವ ಒಂದು ಬೆಟ್ಟ ಆಗಿದೆ. ಇದು ಕರ್ನಾಟಕ ಟ್ರಕ್ಕಿಂಗ್ ಲಿಸ್ಟ್ ನಲ್ಲಿ ಈ ಲಿಸ್ಟ್ ಇದೆ, 9ನೇ ಲಿಸ್ಟ್ ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇದರ ಬಗ್ಗೆ ತುಂಬಾ ಡೀಟೇಲ್ ನನಗೆ ಸಿಗ್ಲಿಲ್ಲ. ಮತ್ತೊಂದು ಹೇಳ್ಬೇಕಾದ್ರೆ ತುಂಬಾ ಹೇಳಿಕೊಟ್ಟು ಇದರ ಬಗ್ಗೆ. ಇದರ ಹಿಸ್ಟರಿ ನನಗೆ ಸಿಗ್ಲಿಲ್ಲ, ಅಷ್ಟು ಹಿಸ್ಟರಿ ಸಿಗ್ಲಿಲ್ಲ. ನಿಮಗೆ ಗೊತ್ತಿದ್ರೆ ಕಾಮೆಂಟ್ ರೀತಿಯಲ್ಲಿ ಹೇಳಿ. ಗಂಗಾಮೂಲ ಬೆಟ್ಟಕ್ಕೆ ಯಾವ ತಿಂಗಳಿಗೆ ಹೋದ್ರೊಳ್ಳೋದು? ಮಳೆಗಾಲ ನಂತರ ಹೋದ್ರೊಳ್ಳೋದು. ಆ ಟೈಮ್ಗೆ ಹೋದ್ರೆ ಒಳ್ಳೆ ರೀತಿಯಲ್ಲಿ ಒಯ್ಯಿ ಬೀಳ್ತದೆ. ಎಷ್ಟು ಗಂಟೆ ಬೇಕು ಗಂಗಾಮೂಲ ಬೆಟ್ಟಕ್ಕೆ ಹೋಗ್ಲಿಕ್ಕೆ? ಅಂದಾಜು 1 ಗಂಟೆ ಬೇಕು. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ನೀವು ಸ್ಪೆಷಲ್ ಆಗಿ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಕೇಳಿ ಹೋಗ್ಬೇಕು. ಇಲ್ಲಿ ಎಂಟ್ರಿ ಫೀಸ್ ಏನಿಲ್ಲ, ಫ್ರೀ ಆಗಿ ಹೋಗುದು. ನೀವು ಹೋಗುವಾಗ ID ಕಾರ್ಡ್ ತೆಗೆದುಕೊಂಡು ಹೋಗ್ಬೇಕು.
ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿ. ಟೈಮ್ ಮಾಡಿದ್ರೆ 7 ಗಂಟೆಗೆ ರಪ್ಕ ನಿಮ್ಗೆ ವಿಡಿಯೋ ಬರುತ್ತೆ. ಅಲ್ಲಿವರೆಗೆ ಎಲ್ಲರಿಗೆ ಬೈ ಬೈ. ಇವತ್ತಿನ ವಿಡಿಯೋ ಚಿಕ್ಕದ ವಿಡಿಯೋ. ಇವತ್ತಿನ ವಿಡಿಯೋಗೆ ಅಷ್ಟು ಇನ್ಫಾರ್ಮೇಶನ್ ಸಿಗ್ಲಿಲ್ಲ. ಒಂದು ಕರ್ನಾಟಕ ಫೇಮಸ್ ಆಗಿರೋ ಒಂದು ಟ್ರಕ್ಕಿಂಗ್ ಪ್ಲೇಸ್, ಮತ್ತೊಂದು ಒಳ್ಳೆ ವೈಬ್ ಇರೋ ಪ್ಲೇಸ್, ಅದಕ್ಕೆ ನಾನು ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು. ಲೈಕ್ ಮತ್ತು ಕಮೆಂಟ್ ಮಾಡಿ. ಅಲ್ಲಿವರೆಗೆ ಎಲ್ಲರಿಗೆ ಇವತ್ತಿನ ವಿಡಿಯೋಗೆ ಬೈ ಬೈ.